ನಿಜವಾಗಿಯೂ ಕೂಡ ಅದನ್ನು ನೋಡುವಾಗ ಸತ್ಯಾಂಶ ಇದೆ ಅಂತ ಅನಿಸ್ತದೆ. ಯಾಕಂದರೆ ಬಟ್ಟೆಯನ್ನು ತರಿಸಿರ್ತಾರೆ ದಾಸ್ತಾನುಗಳು. ಇಂಥ ವ್ಯಾಪಾರಿಗಳ ಜೊತೆ ಸರ್ಕಾರ ಒಂದು ವೇಳೆ ನಿಲ್ಲದಿದ್ದರೆ ಪಕ್ಷ ಅದಕ್ಕೆ ನಿರ್ದೇಶನ ಕೊಡುವಂಥ ರೀತಿಯಲ್ಲಿ ಆಗಬೇಕಲ್ಲ, ಏನಾಗಬೇಕು ಇದನ್ನು ಗುರುತಿಸಿಕೊಂಡು. ಅದು ಕೇವಲ ಬಟ್ಟೆ ಅಂಗಡಿ ಅಂತಲ್ಲ, ಹೌದು, ಒಟ್ಟು ಇವತ್ತು ಬೇರೆ ಬೇರೆ ಕೆಲವರಿಗೆ ಅವಕಾಶ ಇದೆ, ಕೆಲವರಿಗೆ ಅವಕಾಶ ಇಲ್ಲ ತೆರೆಯಲಿಕ್ಕೆ. ಕೆಲವರು ಬೆಳಿಗ್ಗೆ 10 ಗಂಟೆ ತನಕ ಓಪನ್ ಮಾಡ್ತಾರೆ, ಹೌದು, ಕೆಲವರು ಸಂಪಾದನೆ ಮಾಡಿದ್ರು. ಎಷ್ಟೋ ಅಂಗಡಿಗಳು ಓಪನೇ ಆಗಿಲ್ಲ. ಆದರೆ ಇವತ್ತು ಕೇವಲ ನಮ್ಮ ಜಿಲ್ಲೆಗೆ ಸಮಸ್ಯೆ ಅಲ್ಲ, ಜಿಲ್ಲೆಗೆ ಸವಾಲಲ್ಲ ಇದು. ಇದು ನಮ್ಮ ರಾಜ್ಯಕ್ಕೂ ಅಥವಾ ರಾಷ್ಟ್ರಕ್ಕೂ ಸವಾಲಲ್ಲ, ಇಡೀ ಜಗತ್ತಿಗೆ ಬಂದಂಥ ಸವಾಲು. ಒಟ್ಟು ಇಂಟರ್ನ್ಯಾಷನಲ್ ಮಾರ್ಕೆಟ್ ಇವತ್ತು ಬಿದ್ದಿದೆ. ಅದು ಕೇವಲ ಬಟ್ಟೆ ಅಂಗಡಿ ಅಂತಲ್ಲ, ಬಟ್ಟೆ ತಯಾರು ಮಾಡುವಂಥ ಫ್ಯಾಕ್ಟ್ರಿ ನಿಂತಿದೆ ಇವತ್ತು. ಅದರ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂತ ಕೇಳಿದರೆ, ಬದುಕಿದ್ರೆ ಅಂತ ಆಗಿದೆ ಅಷ್ಟೇ. ನಾವು ಬದುಕುಳಿಬೇಕು. ಈಗಿನ ಒಟ್ಟು ಪರಿಸ್ಥಿತಿಯಲ್ಲಿ ಜೀವ ಉಳಿಬೇಕು. ಅಂದ್ರೆ ಅವ್ರು ಕೇಳ್ತಾ ಇರುವಂಥದ್ದು ಸರ್ಕಾರ ನಮ್ಮ ಜೊತೆಗೆ ಇರಬೇಕು, ತೆರಿಗೆಗಳನ್ನ ನೀವು ಹಾಕಬೇಡಿ, ಅದರ ಮುಂದಕ್ಕೆ ತಗೊಂಡೋಗಿ ಕರೆಂಟ್ ಬಿಲ್, ಬ್ಯಾಂಕ್ EMIಗಳು, ಅದು ಕಳೆದ ಅವಧಿಯಲ್ಲಿ ಕೂಡ ಆಗಿತ್ತು. EMIಗಳನ್ನು 3 ತಿಂಗಳನ್ನ ನಂತರ ಕಟ್ಟಿ ಅಂತ ಹೇಳಿದ್ದಾರೆ. ಮತ್ತು ಕರೆಂಟ್ ಬಿಲ್ ಇರ್ಬೋದು, ಪ್ರತಿಯೊಂದು ಬಿಲ್ ಇರ್ಬೋದು, ಮತ್ತು ಟ್ಯಾಕ್ಸ್ ರಿಟರ್ನ್ ಫೈಲ್ ಇರ್ಬೋದು, GST ಇರ್ಬೋದು, ಎಲ್ಲದಕ್ಕೂ ಸವಲತ್ತು ಕೊಟ್ಟಿದ್ದಾರೆ. ಅದು ಖಂಡಿತವಾಗಿ ಕೊಟ್ಟಿದ್ದಾರೆ. ಇವತ್ತು ಕೂಡ ಅದು ಸಿಕ್ಕಿದೆ. ಅದು ಅಲ್ಲ, ಬ್ಯಾಂಕ್ EMIಗಳ ಬಗ್ಗೆ ಸ್ಪಷ್ಟ ಆಗಲಿಲ್ಲ ಇವತ್ತಿಗೂ ಕೂಡ. ಅದರ ಬಗ್ಗೆ ಮೆಸ್ಕಾಂ ಬಿಲ್ ಬಗ್ಗೆ ಕೂಡ ಜನರು ಕೇಳ್ತಾ ಇದ್ದಾರೆ. ಅದು ಕೆಲವು ಬ್ಯಾಂಕಿಂಗಿಗೆ ಸಂಬಂಧಪಟ್ಟ ನಾವು ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲೇ ನೇರವಾಗಿ ನಾವು ನಿರ್ಣಯ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ಅದನ್ನು ಸಂಬಂಧಪಟ್ಟವರು ನಮ್ಮ ರಾಜ್ಯಾಧ್ಯಕ್ಷರ ಮುಖಾಂತರ ನಮ್ಮ ರಾಜ್ಯದಲ್ಲಿರುವಂಥ ಕೇಂದ್ರದ ಮಂತ್ರಿಗಳು ಕೇಂದ್ರದ ಕ್ಯಾಬಿನೆಟಲ್ಲಿ ಗಮನಕ್ಕೆ ತರ್ತಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ನಾವು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ.